ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪುತ್ತೂರಿನ ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್ನಲ್ಲಿ ಇದೀಗ ಕರಿಮಣಿ ಮೇಳ ನಡೀತಾ ಇರುವಂತದ್ದು. ಪ್ರತಿಯೊಬ್ಬ ಸುಮಂಗಲಿಯರಿ ಕೂಡ ಭಾವನಾತ್ಮಕವಾಗಿ ಬೆಸೆದುಕೊಂಡಿರುವಂತಹ ಚಿನ್ನಾಭರಣ ಯಾವ್ದಪ್ಪ ಅಂತ ಕೇಳಿದ್ರೆ ಅದು ಕರಿಮಣಿ ಸರ. ತುಂಬಾ ಜನ ಯೋಚನೆ ಮಾಡ್ತಾ ಇರಬಹುದು, ನನ್ನ ಕರಿಮಣಿ ಸರ ತುಂಬಾ ಹಳೇದಾಯ್ತು, ಹೊಸ್ತು ಪರ್ಚೇಸ್ ಮಾಡಬೇಕಾಗಿತ್ತು, ಯಾವ್ದಾದ್ರು ಆಫರ್ ನಡೀತಾ ಇದೆಯಾ ಅಂತ. ಹಾಗಾಗಿ ಇದೀಗ ನಿಮಗೆ ಸುದಿನ ಪುತ್ತೂರಿನಲ್ಲಿರುವಂತಹ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್ನಲ್ಲಿ ಕರಿಮಣಿ ಮೇಳ ನಡೀತಾ ಇದೆ. ನಿಮ್ಮ ಹಳೆಯ ಕರಿಮಣಿ ಸರವನ್ನ ಹೊಸ ಕರಿಮಣಿ ಸರದೊಂದಿಗೆ ಬದಲಾಯಿಸಿಕೊಳ್ತೀರಾ ಅಂತ ಹೇಳಿದ್ರೆ ಸ್ಪೆಷಲ್ ಆಗಿರುವಂತಹ ಆಫರ್ ಕೂಡ ಇರುವಂತದ್ದು. ಅದರ ಜೊತೆಗೇನೆ ಹೊಸದಾಗಿರುವಂತಹ ಕರಿಮಣಿ ಸರವನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡೋರಿಗೆ ಕೂಡ ಸ್ಪೆಷಲ್ ಆಗಿರುವಂತಹ ಆಫರ್ ಅನ್ನ ನಿಮ್ಮ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್ ತಂದಿರುವಂತದ್ದು. ಎಸ್, ಹಾಗಾದ್ರೆ ಬನ್ನಿ, ಕರಿಮಣಿ ಮೇಳ ಯಾವ ರೀತಿಯಾಗಿ ನಡೀತಾ ಇದೆ, ಯಾವೆಲ್ಲ ಸ್ಪೆಷಲ್ ಆಗಿರುವಂತಹ ಡಿಸೈನ್ ನ ಕರಿಮಣಿಗಳು ಇದೆ, ಅದರ ಜೊತೆಗೇನೆ ಆಫರ್ ಯಾವ ರೀತಿಯಾಗಿದೆ ಅಂತ ನೋಡ್ಕೊಂಡು ಬರೋಣ. ಜಿಎಲ್ ಆಚಾರ್ಯ ಜ್ಯುವೆಲರ್ಸ್ನ ಸಿಬ್ಬಂದಿಯಾಗಿರುವಂತಹ ಚರಣ್ ಅವರಿದ್ದಾರೆ. ಕರಿಮಣಿ ಮೇಳದ ಬಗ್ಗೆ ಮಾತಾಡಬೇಕು. ನಮಸ್ತೆ ಸರ್, ಹೇಗಿದೆ ಕರಿಮಣಿ ಮೇಳಕ್ಕೆ ಪುತ್ತೂರಿನ ಜನರ ರೆಸ್ಪಾನ್ಸ್? ತೊಂದರೆ ಇಲ್ಲ. ಅಂದರೆ ಅರೌಂಡ್ ಒಂದು 3 ದಿನದಿಂದ ಸ್ಟಾರ್ಟ್ ಇದೆ, 3-4 ದಿನದಿಂದ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ಪುತ್ತೂರಲ್ಲಿ ಈಗ. ಹಾಗೆ ಇವಾಗ ಬೆಲೆ ಏರಿಕೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಹಾಗಾಗಿ ಚಿನ್ನಾಭರಣ ಖರೀದಿ ಮಾಡೋದು ಬೇಡವೋ ಅನ್ನೋಂಥ ಯೋಚನೆಯಲ್ಲಿ ಇರ್ತಾರೆ. ಅದರಲ್ಲಿ ಕೂಡ ಈ ಒಂದು ಮೇಳದಿಂದ ಏನೆಲ್ಲ ಆಫರ್ಗಳಿದೆ ಅಂದರೆ ಕಸ್ಟಮರಿಗೆ, ಅಂದರೆ ಈಗ ಸದ್ಯ ಪರಿಸ್ಥಿತಿ ಮಳೆಗಾಲ ಕೂಡ ಸ್ಟಾರ್ಟ್ ಆಗಿದೆ, ಅಂದರೆ ಜನಜೀವನ ಸ್ವಲ್ಪ ಕಷ್ಟವೇ. ಹಾಗಾಗಿ ಅಂದರೆ ಅವರ ಹಳೆಯ ಚಿನ್ನ ಕೊಟ್ಟು ಕರಿಮಣಿ ಪರ್ಚೇಸ್ ಮಾಡಿದರೆ ಅದರ ಮೇಲೆ ಅವರಿಗೆ 150 ಹೆಚ್ಚುವರಿ ಸಿಗುವಂತೆ. ಅಂದರೆ ಈಗ 906 ಇದ್ದರೆ 9,100 ರೂಪಾಯಿ ಅಂತ ಇದ್ದರೆ ಅದರ ಮೇಲೆ ಪುನಃ ಅವ್ರಿಗೆ 150 ಹೆಚ್ಚುವರಿ ಸಿಗುವಂಥ ನೀವು ಆಫರ್ ಇದೆ. ಭಾಳ ಒಂದು ಒಳ್ಳೆಯ ಒಂದು ಆಫರ್ ಇತ್ತು. ಹಾಗಾಗಿ ಹೊಸ ಕರಿಮಣಿಯನ್ನೇ ಪರ್ಚೇಸ್ ಮಾಡ್ತಾರೆ ಅಂತ ಹೇಳಿದ್ರೆ ಡೈರೆಕ್ಟ್ ಈಗ ಓಲ್ಡ್ ಗೋಲ್ಡ್ ಕೂಡ ಡೈರೆಕ್ಟ್ ಪರ್ಚೇಸ್ ಮಾಡೋದು, ಅವರಿಗೆ ಒಂದು ಡಿಸ್ಕೌಂಟ್ ಇದೆ. ಅಂದರೆ ಅವರಿಗೆ ಒಂದು ನಿಮಗೆ ಏನು ಓಲ್ಡ್ ಗೋಲ್ಡ್ ಇಲ್ಲದೆ ಕೆಲವು ಮದುವೆ ಪರ್ಚೇಸಿಂಗ್ ಅಂತ ಬಂದವರಿಗೆ ಅವರಿಗೂ ಸ್ಪೆಷಲ್ಗೆ ಬೇರೆ ಡಿಸ್ಕೌಂಟ್ ಇದೆ. ಹಾಗೆ ಇವಾಗ ಸಾಂಪ್ರದಾಯಿಕವಾಗಿ ಪ್ರತಿಯೊಬ್ಬರು ಕೂಡ ಭಾವನಾತ್ಮಕವಾಗಿ ಬೆಸೆದುಕೊಂಡಿರೋದು ಅಂತ ಹೇಳಿದ್ರೆ ಕರಿಮಣಿ, ಅದರಲ್ಲಿ ಕೂಡ ಟ್ರೆಂಡನ್ನು ಹುಡುಕ್ತಾರೆ. ಯಾವೆಲ್ಲ ಟ್ರೆಂಡ್ಗಳಿದೆ ಅವುಗಳನ್ನು ತೋರಿಸಿ. ಅಂದರೆ ಈಗ ಲಾಂಗ್ ಬಿಟ್ಟು ಈಗ ಡೈಲಿ ಯೂಸಿಗೆಲ್ಲ ಮಾಡುವಂತಾದರೆ ಈ ಟೈಪಲ್ಲಿ ಬರ್ತದೆ. ಅಂದರೆ 2 ಮನಿ ಬಂದು ಅದರಲ್ಲಿ ಅಟ್ಯಾಚ್ ಬಂದು ಈ ಪೆಂಡೆಂಟ್ ಬಂದು ಈ ಟೈಪು ಹೀಗೆ ಬಂದು, ಮತ್ತು ನೆಕ್ಸ್ಟ್ ಬಂದು ಈ ಟೈಪ್ ಸಿಂಪಲ್ ಆಗಿ. ಇದಾದರೆ ಸ್ಟಾರ್ಟಿಂಗ್ ಬರೋ ಒಂದು 15 ಇಂಚಿಗೆ ಬರ್ತದೆ. ಸ್ಟಾರ್ಟಿಂಗ್ ಒಂದು ಅರೌಂಡ್ ನಿಮಗೆ ಒಂದು ಮುಷ್ಟಿ ಎಲ್ಲಾದರೂ ಒಂದು 10 ಗ್ರಾಮಿದೆ ಬರ್ತದೆ. ಶಾರ್ಟ್ ಗಂಟೆ ಸ್ಟಾರ್ಟಿಂಗ್ ಒಂದು 4 ಗ್ರಾಮಿಂದ ಸ್ಟಾರ್ಟ್ ಆಗ್ತದೆ ಸಿಂಪಲ್ ಆಗಿ ಎಲ್ಲ. ಅಂದರೆ ಫುಲ್ಲು ಮನಿ ಎಲ್ಲ ಬಂದು ಆ ಟೈಪ್. ಸ್ಪೆಷಲ್ ಇದು ಇರುವಂಥದ್ದು ನಿಮಗೆ ಡೈಮಂಡ್ ಪೆಂಡೆಂಟ್ ಹಾಕ್ಲಿಕ್ಕೆ ಅಂತಾನೆ. ಅಂದರೆ ಫುಲ್ಲು ನಿಮಗೆ 0 ಬೀಡ್ಸ್ ಟೈಪ್ ಬರ್ತದೆ, ಫುಲ್ ಕರಿಮಣಿ ಬಂದು ಇದಕ್ಕೆ ಡೈಮಂಡ್ ಪೆಂಡೆಂಟ್ ಬೆಸ್ಟಾಗಿ ಸೂಟ್ ಆಗ್ತದೆ ಆ ಟೈಪ್. ಓಕೆ, ಇವಾಗ ತುಂಬಾ ಗ್ರ್ಯಾಂಡ್ ಆಗಿ ಕಾಣುವಂಥದ್ದು ಬಟ್ ಲೈಟ್ ವೆಯ್ಟ್ ಇದೆ ಅನ್ನುವಂಥದ್ದು. ಅದರ ಹಾಗೆ ನೋಡಬೇಕಾದ್ರೆ ಇಂಥ ಡಿಸೈನ್ಸ್ ಅಂದರೆ ಇದರಲ್ಲಿ ಸ್ಟಾರ್ಟಿಂಗ್ ಬಂದು 2.5 ಪೌಂಡಿಗೆ ಬರ್ತದೆ. ಅಂದರೆ ಅರೌಂಡ್ 20 ಗ್ರಾಮಿಗೆ ಬರ್ತದೆ ಇದು ಇಂಥದ್ರಲ್ಲೆಲ್ಲ. ಅಂದರೆ ತುಂಬ ಗ್ರ್ಯಾಂಡಾಗಿ, ಅಂದರೆ ಈ ಚೈನ್ ನಿಮಗೆ ನುಗ್ಗೆ ಸರ್ ಅಂತ ಹೇಳ್ತಾರೆ. ಇದು ತುಂಬ ಗ್ರ್ಯಾಂಡಾಗಿ ಬರ್ತದೆ ನಿಮಗೆ 20 ಗ್ರಾಮಿಗೆಲ್ಲ. ಸ್ಟಾರ್ಟಿಂಗ್ ಲಾಂಗಲ್ಲಿ ಅರೌಂಡ್ 26-28 ಇಂಚಿಗೆಲ್ಲ ಬರ್ತದೆ. ಹಾಗೆ ಯಾವುದಕ್ಕೆ ಜಾಸ್ತಿ ಡಿಮಾಂಡ್ ಇದೆ, ಜನ ಜಾಸ್ತಿಯಾಗಿ ಕೇಳುವಂಥದ್ದು ಯಾವ ಡಿಸೈನ್? ಜನ ಜಾಸ್ತಿಯಾಗಿ ಹೇಳುವಂಥದ್ದು ಮುಷ್ಟಿ ಸರ ಈ ಟೈಪಲ್ಲಿ ಮುಷ್ಟಿಯಲ್ಲಿ ಬರ್ತದೆ. ಇದರಲ್ಲಿ ಒಂದು ಮುಷ್ಟಿ 1 ಕರಿಮಣಿ, 2 ಮುಷ್ಟಿ 2 ಕರಿಮಣಿ, ಹಾಗೆ 3 ಮುಷ್ಟಿ 3 ಕರಿಮಣಿ ಹಾಗೆಲ್ಲ ಬರ್ತದೆ ಡಿಸೈನ್ಸ್. ಮತ್ತೆ ಬಂದು ನಿಮಗೆ ಹೀಗೆ ಪ್ಲೈನ್ ಟೈಪ್ ಹೀಗೆ ಇಂಥ ಡಿಸೈನ್ಸ್. ಅಂದರೆ ಫುಲ್ಲು ನಿಮಗೆ ಮನಿಯೇ ಬಂದು ಆ ಟೈಪ್. ಇದು ಕರಿಮಣಿ ಸೆಟ್, ಅಂದರೆ ಡೈಮಂಡ್ ವಿತ್ ಪೆಂಡೆಂಟ್ ಇದರಲ್ಲಿ ಬಂದಿರುವಂಥದ್ದು. ಇದರಲ್ಲಿ ಅರೌಂಡ್ ನಿಮಗೆ ಸ್ಟಾರ್ಟಿಂಗ್ ಒಂದು 1-1.5 ಲಕ್ಷಗಳು ಬರ್ತದೆ ಇದರಲ್ಲಿ. ಇದು ಬಿಟ್ಟು ಇದಂದರೆ ಈ ಒಂದು ಕರಿಮಣಿಗೆ ನಿಮಗೆ ಬರುವಂಥದ್ದು ಸಾಧಾರಣ ಒಂದು ಅರೌಂಡ್ 30,000 ರೂಪಾಯಿ ಕರಿಮಣಿ ಆಗ್ತದೆ. ಪ್ಲಸ್ ಇಂಥ ಪೆಂಡೆಂಟ್ ಬರ್ತದೆ. ಇಂಥ ಪೆಂಡೆಂಟ್ ಇದಕ್ಕೊಂದು ಅರೌಂಡ್ ಒಂದು 20,000 ರೂಪಾಯಿ ಡೈಮಂಡ್ಗೆ ಆಗ್ತದೆ. ಸೆಟ್ ಬರುವಾಗ ನಿಮಗೆ ಒಂದು 60,000 ಡೈಮಂಡ್ ಪೆಂಡೆಂಟ್ ವಿತ್ ಡೈಮಂಡ್ ಪೆಂಡೆಂಟ್ ಬರ್ತದೆ ನಿಮಗೆ ಶಾರ್ಟ್ ಕಂಟಿಗೆಲ್ಲ ಸಿಂಪಲಾಗಿ ಯೂಸ್ ಮಾಡುವ ಹಾಗೆ. ಓಕೆ, ಕರಿಮಣಿ ಮೇಳದ ಬಗ್ಗೆ ಗ್ರಾಹಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ? ಅಂದರೆ ಇದೊಂದು ಮೇಳ ಅಂದರೆ ತುಂಬಾ ಅಂದರೆ ಕಸ್ಟಮರಿಗೆ ಒಂದು ಈಗ ಪರಿಸ್ಥಿತಿ ಸ್ವಲ್ಪ ಕಷ್ಟ ಇದೆ, ಮಳೆಗಾಲ ಕಷ್ಟ, ಕೆಲಸ ಎಲ್ಲ ಕಷ್ಟ ಇದ್ದರೆ ಈ ಒಂದು ಮೇಳ ಒಂದು ಸದುಪಯೋಗ ಎಲ್ಲ ಕಷ್ಟ ಪಡ್ಕೊಳ್ಬೇಕು. ಅಂದರೆ ಹಳೆ ಚಿನ್ನ ಅವರಿಗೆ ಒಂದು ಅರೌಂಡ್ ಒಂದು 10 ಗ್ರಾಮ್ ಕೊಟ್ಟು 1,500 ರೂಪಾಯಿಗೆ ಜಾಸ್ತಿ ಸಿಗುವ ಹಾಗೆ ಅಂದರೆ ಆಫರ್ ಭಾಳ ಚೆನ್ನಾಗಿದೆ. ಇನ್ನು ಅರೌಂಡ್ ಒಂದು 1.5 ನನಗೆ ಆಫರ್ ಇದೆ. ಆದಷ್ಟು ಎಲ್ಲ ಗ್ರಾಹಕರು ಬಂದು ಪರ್ಚೇಸ್ ಮಾಡಲಿ ಅಂತ ಕೇಳ್ಕೊಂಡು.
ವೀಕ್ಷಕರೇ, ಜಿಎಲ್ ಆಚಾರ್ಯ ಜ್ಯುವೆಲರ್ಸ್ ನಲ್ಲಿ ನಡೀತಾ ಇರುವಂತಹ ಕರಿಮಣಿ ಮೇಳದ ಆಫರ್ಗಳನ್ನ ತಿಳ್ಕೊಂಡ್ರಲ್ಲ. ಜಿಎಲ್ ಆಚಾರ್ಯ ಜ್ಯುವೆಲರ್ಸ್ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಗ್ರಾಹಕರು ಕೂಡ ಚಿನ್ನಾಭರಣವನ್ನ ಖರೀದಿ ಮಾಡಬೇಕು, ಅದರ ಜೊತೆಗೆ ಅವರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಹಲವಾರು ಆಫರ್ಗಳನ್ನ ನಿಮ್ಮ ಮುಂದೆ ಇಟ್ಟಿರುವಂತದ್ದು. ಇದೀಗ ಕರಿಮಣಿ ಮೇಳ ಕೂಡ ನಡೀತಾ ಇರುವಂತದ್ದು. ನಿಮ್ಮಲ್ಲಿರುವಂತಹ ಹಳೆ ಕರಿಮಣಿಯನ್ನ ಹೊಸ ಕರಿಮಣಿಯ ಜೊತೆ ಬದಲಾಯಿಸಿಕೊಳ್ತೀರಾ ಅಂತ ಹೇಳಿದ್ರೆ ಪ್ರತಿ ಗ್ರಾಮ್ಗೆ 150 ರೂಪಾಯಿಗಿಂತಲೂ ಅಧಿಕ ಲಾಭವನ್ನ ನೀವು ಪಡ್ಕೊಳ್ಬಹುದಾಗಿದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್ಗೆ ಬಂದು ಇಲ್ಲಿರುವಂತಹ ಪ್ರತಿಯೊಂದು ಚಿನ್ನಾಭರಣಗಳನ್ನ ಕೂಡ ನೋಡಿ ಖರೀದಿಸಿ, ಅದರ ಜೊತೆಗೆ ಈಗ ನಡೀತಾ ಇರುವಂತಹ ಕರಿಮಣಿ ಮೇಳದಲ್ಲಿ ಕೂಡ ಭಾಗಿಯಾಗಿ ವಿನೂತನವಾಗಿರುವಂತಹ ಡಿಸೈನ್ ನ ಜೊತೆಗೆ ಪರಿಪೂರ್ಣವಾಗಿರುವಂತಹ ಪರಿಶುದ್ಧವಾಗಿರುವಂತಹ ಚಿನ್ನಾಭರಣಗಳು ಜಿಎಲ್ ಆಚಾರ್ಯ ಜ್ಯುವೆಲರ್ಸ್ ನಲ್ಲಿ ಇರುವಂತದ್ದು. ಪ್ರತಿಯೊಂದು ಕಲೆಕ್ಷನ್ ಕೂಡ ಪ್ರತಿಯೊಬ್ಬರನ್ನ ಕೂಡ ಕಮಾಲ್ ಮಾಡ್ತಾ ಇದೆ. ಹಾಗಾಗಿ ಆದಷ್ಟು ಶೀಘ್ರ ಕರಿಮಣಿ ಮೇಳ ಮುಗಿಯೋದಕ್ಕಿಂತ ಮುಂಚೆ ಬಂದು ಕರಿಮಣಿಯನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್.